ಹೊಸಭೂಷಣ ತುಟ್ಯನ ಹೊಸಭೂಷಣ ತುಟ್ಯನ ಹೊಸಭೂಷಣ ತುಟ್ಯನ ನಿಸರ ಪಯಣಕ್ಕೆ ಪುಣ್ಯನ ನಿಸರ ಪಯಣಕ್ಕೆ ಪುಣ್ಯನ ನಿಸರ ಪಯಣಕ್ಕೆ ಪುಣ್ಯನ ನಿಸರ ಪಯಣಕ್ಕೆ ಹೊಡ್ಯಾನ ನಿಸರ ಪಯಣಕ್ಕೆ ಹೊಡ್ಯಾನ ನಿಸರ ಪಯಣಕ್ಕೆ ಹೊಡ್ಯಾನ ನಿನ್ನ ನೋಡಲೆಂದು ನಾವು ನಮ್ಮ ತಾಯಿ ಬಂದೇವಯ್ಯ ನಿನ್ನ ನೋಡಲೆಂದು ನಾವು
ನಿಲ್ಲಪ್ಪಯ್ಯ ಗಡಿಗೆ ನಡೆಯುತ್ತಪ್ಪ ಎಲ್ಲರೂ ಬೇರೆ ಗಡಿಗೆ ಹೋಗೋಣ ಗಡಿಗೆ ನಡೆಯುತ್ತಪ್ಪ ಬಂಗಿ ಬರ್ಮ ಬೈಕ ಅವೆಲ್ಲ ಯಾರ ನಾವೆಲ್ಲ ಬ್ಯಾಡ್ರದಿವೋ ಯಾವ ಬೇಡ್ರು ಹಾಲ್ ಬೇಡ್ರು ಮೊಸರು ಬೇಡ್ರು ಬೆಳಿಗ್ಗೆ ಇಡ್ಲಿ ಸಾಂಬಾರ್ ಬೇಡ್ರು ಹತ್ತು ನಿನ್ನ ಅದೆಲ್ಲ ಹೊಟ್ಟೆ ಹೊರ್ಕೊಳ್ಳಿಕ್ಕೆ ಆದಿತ್ ಮಗ್ರೆ ನಾವು ಛಾತಿ ಬೇಡ್ರಾದೀವಿ ನಮ್ಮ ಮೂಲ ಗಟ್ಟಿಯಾಗಿ ಉಂಟು ಶುರು ಆಯ್ತಾ ಮಾವ ಯಾವ್ದು ಮೂಲ ವ್ಯಾಧಿ ನಿನ್ನ ಅಪ್ಪನಿಗಿದ್ದದ್ ಮಗನೇ ಮೂಲ ವ್ಯಾಧಿ ನಮ್ಮ ಮೂಲ ಗಟ್ಟಿಯಾಗಿ ಉಂಟು ಹಾಗೆ. ನಮ್ಮ ಅಜ್ಜ ಬೇಡ ನಮ್ಮ ಬಿಜ್ಜ ಬೇಡ ನಮ್ಮ ಒಬ್ಬ ಬೇಡ ನಾನ್ ಬೇಡ ನೀವು ಬೇಡ್ರು ಒಟ್ಟಂದಿನ ಮೇಲೆ ನಾವೆಲ್ಲರೂ ಛಾತಿ ಬೇಡ್ರಾದೀವಿ ಏಯ್ ನಮ್ಮ ನೀತಿ ಪದ್ಧತಿ ಇರುವುದಾದ್ರೆ ಹೇಗೆ ಒಂದವ್ರು ಮುಂಚೆ ಹೇಳು ಚೆನ್ನಾಗಿ ಜಮ್ಕಾಸ್ಕೊಳ್ಳು ಎಣ್ಣೆ ಹಾಕೋ ಎಣ್ಣೆ ಬೆಳಿಗ್ಗೆ ಹಾಕೊಂಡು ಕೆಲಸ ಪ್ರಾರಂಭ ಮಾಡೋದು ಯಾವುದಕ್ಕೆ ಎಣ್ಣೆ ದೀಪಕ್ಕೆ ಎಣ್ಣೆ ಹಾಕೋದು ದೀಪ ಬೆಳಗಿದ್ರೆ ಶಿವನ ಪೂಜೆ ಮಾಡೋದು ಕಾಡ್ತಾ ಹೋಗೋದು ಬೇಟಿ ಆಡೋದು ಸಿಕ್ಕಿದ ಪ್ರಾಣಿಯನ್ನು ಬಿಡದಿಕ್ಕರು ಸರಿಯಾಗಿ ಕೊಚ್ಚಿ ಪಾಕ ಮಾಡೋದು ಹೆಂಡ ಕುಡಿಯುವುದು ಗಂಡ ತಿನ್ನುವುದು ನಮ್ಮ ನಿತ್ಯ ಪದ್ಧತಿ ಐತಿ ಭೇಟಿ ಆದ್ರೆ ಕೆಲವು ದಿವಸ ಆಯ್ತು ಹೋಗುವ ಒಂದ್ ಚೀಲ ಬೇಕಲ್ಲಮ್ಮ ಯಾಕೆ ಒಂದ್ ಸ್ವಲ್ಪ ಕುಡ್ಕೊಂಡು ಇನ್ನೊಂದ್ ಸ್ವಲ್ಪ ಹಿಡ್ಕೊಂಡ್ ಬರುವ ಎಲ್ಲಿಗೆ ಹೋಗಿ ಪೇಟೆ ಯಾರು ಹೇಳಿದ್ದು ನೀ ಹೇಳಿದ್ದು ಬೇಟೆಗೆ ಬೇಟೆ ಅಂತ ಅಂದ್ರೆ ಬೇಟೆಗೆ ಹೋದ ಸುಲಭ ಅಲ್ವೇ ಅಲ್ಲ ಆಯ್ದ ಬೇಕು ಹೊಲೆ ಹೊರಬೇಕು ಕುನ್ನಿ ಕೊಡ್ಬೇಕು ನಮ್ಮಲ್ಲಿ ಯಾರಲ್ಲಿ ಏನೇನ್ ಐತಿ ನನ್ನ ಹತ್ರ ಐತ್ ಮಾವ ಯಾವ್ದಲ್ಲ ಹಾಸ್ ಬಲೆ ಬೀಸ್ ಬಲೆ ದೊಡ್ಕಣ್ ಬಲೆ ಹೊರಕು ಬಲೆ ಮುರುಕು ಬಲೆ ಮಾವ ಹರ್ಕ್ ಮುರ್ಕೆ ಹಾಕೋದು ಮಾವ ಛತ್ರೆ ಬೇಕಾಗ್ತದೆ ಸತ್ತು ಬಿರಾಣಿಯನ್ನ ಕಟ್ಕೊಂಡ್ ಬರ್ಲಿಕ್ಕೆ ಆಯ್ತಪ್ಪ ಇದು ನನ್ನ ಹತ್ರ ಇತ್ತು ಯಾವ್ದಲ್ಲ ಈಟಿ ಬರ್ತಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಆಯ್ತಾರ ಸೋಮವಾರ ಮಂಗಳವಾರ ಅದೆಲ್ಲ ದಿನ ದೂಡಕ್ಕಾದಿತ್ ಮಗನೇ ಹಾಗಲ್ವೇ ಅಲ್ಲ ಸೋಮರ ಎನ್ನುವ ಹರಿತವಾದ ಆಯುಧ ಓಡುವ ಪ್ರಾಣಿಯನ್ನ ಎರಿದುಕೊಳ್ಳಿಕ್ಕಾಗ್ತದೆ ಕುನ್ನಿ ನಿನ್ನ ಅಪ್ಪು ಕುನ್ನಿ ಮಗನೇ ಎಂತದ್ದ ಕುನ್ನಿ ನಿನ್ನಲ್ಲ ಐತಿ ಹಾಗ ಮಗಳ ಮಗನೇ ನಿನಗೆ ಯಾವ ಕೆಲಸವೂ ಆಗ್ಲಿಕ್ಕಿಲ್ಲ ಆಗಂಗಿಲ್ಲ ಕುನ್ನಿ ಸಾಕ್ಲಿಕ್ಕೆ ಹೋಗಿದ್ದಾರ ಅಂತ ನಿನ್ನ ಬಿಟ್ಟಿದ್ದೇನೆ ಅಂತ ಕುನ್ನಿ ಹಂಡ ಹುಂಡ ಜಾಲ ಕರಿಯ ಉಪ್ಪರಿಕೆಣ್ಣ ಮಾನ್ಯ ಮುಣ್ಣಣ್ಣ ಆಲೂರು ನಿತ್ಯಣ್ಣ ಅದೇ ಹೌದದು ಬಹಳ ಶಾಣೆ ಐತಿ ಹೌದಾ ಆಮೇಲೆ ನಂತ ಒಂದು ಹೆಣ್ಣು ಕುನ್ನಿ ಐತಿ ಹೆಣ್ಣು ಕುನ್ಯ ಹೆಣ್ಣು ನಾಯಿ ಅದ್ರ ಜೊತೆಯಲ್ಲೇ ಇರುದು ನೀನ್ ಯಾವತ್ತು ಸಾಕಿದ್ದೆ ನಾನು ಅದೇ ನೀನ್ ಸಾಕಿದ್ದೀಯಾ ಅದನ್ನ ಮುಂದೆ ಬಿಡ್ತೇನೆ ಮಾವ ಹಿಂದೆಗಡೆ ಗಂಡು ನಾಯಿಗಳೆಲ್ಲ ಬಾಲ ಮೇಲ್ ಮಾಡ್ಕೊಂಡ್ ಬರ್ತಾವ ಹೌದಾ ಹಾಗೆ ತಡಲ್ವೇ ಅಲ್ಲ ಆಯ್ದ ಬಾಯ್ದ ಹೊಲೆ ಹೊರೆ ಕುನ್ನಿಗೊಂಡು ಇದನ್ನೆಲ್ಲ ಸೇರ್ಸ್ಕೊಳ್ಳೆ ಬೆಟ್ಟಿಗೆ ನಡೆಯುತ್ತಮ್ಮ ಈ ಈ ಬೈಗಾರ ಒಳ್ಳೆ ಬೈಗಾರ ಸರವಣಿ ಗರ್ಭಿಣಿಯದ್ದು ಹರಿದಾಗ ಕೈಲದ್ದು ಸರವಣಿ ಗರ್ಭಿಣಿಯದ್ದು ಹರಿದಾಗ ಕೈಲದ್ದು ಎಂದೆ ಗುದುಗುದು ಎಂದೆ ಗುದುಗುದು 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 ಇರದ ಗುದುಗುದು ಎನ್ನುತ್ತ ಮಾತನಾಡುತ್ತನವರು ಕಿವಿ ತಿನ್ನಕತ್ತಿಯಲ್ಲ ಕಿವಿ ತಿನ್ನುವುದಲ್ಲ ಮತ್ತೆ ಇವತ್ತೊಂದು ವಿಷಯ ಐತಿ ಏನು ವಿಷಯ ಹುಟ್ಟಿದೆ ಏನ್ ಗುಟ್ಟ ಮಾಲಿನ್ಯಮ್ಮ ಹೇಗಿದ್ದಾಳೆ ನೋಡಿದೇನು ಮೊದ್ಲು ಸಣ್ಣ ಹಾಕಿದ್ಲು ಈಗ ದೊಡ್ಡ ಹಾಕಿ ಆಗ್ಯಾಳ ಅದಲ್ಲ ಅವಳೀಗ ದಪ್ಪ ದಪ್ಪಾಗ ಅವಳೆ ಎಲ್ಲೋ ಜೇನ್ನಣ್ಣ ಕಚ್ಚಿರ್ಬೇಕಾ ಅವಳು ಹೊಟ್ಟೆ ದಪ್ಪ ನಿನಗ್ ತಲೆ ಕೆಟ್ಟೇನೋ ತಮ್ಮ ಹೊಟ್ಟೆ ಗಡ್ಡೆ ಗಿಡ್ಡೆ ಬೆಳೆದಿರ್ಬೇಕಾ ಗಡ್ಡೆ ನಿನಗ್ ಬೆಳೆದಿದ್ದು ಗಡ್ಡೆ ಬೆಳೆದಿದ್ದಲ್ಲ ಅವಳಿಗೆ ಮದುವೆ ಆಗ್ಲಿಲ್ಲ ಬಸುರಿ ಆಗಿಬಿಟ್ಟು ಬಿಡಾರ್ದಲ್ಲಿ ಯಾರು ಇಲ್ದಿರೋ ಸಂದರ್ಭದಲ್ಲಿ ನೀನೇ ಇರುದು ನಿಂದೇ ಕೆಲಸ ನಿನ್ನ ಹತ್ರ ಹೇಳಿ ಪ್ರಯತ್ನ ಕೇಳು ಮಾವಯ್ಯ ಕೇಳು ಮಾವಯ್ಯ ನಿನ್ನ ಮುದ್ದಿನ ಮಗಳ ಗೋಳ ಕೇಳು ಮಾವಯ್ಯ ಕೇಳು ಮಾವಯ್ಯ ಕೇಳು ಮಾವಯ್ಯ ನಿನ್ನ ಮುದ್ದಿನ ಮಗಳ ಗೋಳ ಕೇಳು ಮಾವಯ್ಯ ನಿನ್ನ ಕೊಂಡಾಟದ ಮಗಳ ಗೋಳ ಕೇಳು ಮಾವಯ್ಯ ನಿನ್ನ
ನಿನ್ನ ಮಗಳ ಗೋಡ ಕೇಳು ಮಾವಯ್ಯ ಕೇಳು ಮಾವಯ್ಯ ಓ ಕೇಳು ಮಾವಯ್ಯ ಕೇಳು ಮಾವಯ್ಯ ಅಕ್ಕಪಕ್ಕದವರು ಸೇರಿ ಗುಂಪು ಗುಂಪು ಕಟ್ಟಿಕೊಂಡು ಅಕ್ಕಪಕ್ಕದವರು ಸೇರಿ ಗುಂಪು ಗುಂಪು ಕಟ್ಟಿಕೊಂಡು ಗುಂಪು ಕಟ್ಟಿಕೊಂಡು ಗುಂಪು ಗುಂಪು ಕಟ್ಟಿಕೊಂಡು ಅಂತ ಮಾತನಾಡ್ತವ್ರಿ ಇಲ್ಲೆಲ್ಲ ಮಾವ ಗುದ್ಗುದು ಅಂತ ಮಾತನಾಡ್ತವ್ರಿ ಇಲ್ಲೆಲ್ಲ ಮಾವ ಗುದ್ಗುದು ಅಂತ ಮಾತನಾಡ್ತವ್ರಿ ಕೇಳು ಮಾವಯ್ಯ ನಿನ್ನ ಮಗಳ ಕೋಣ ಕೇಳು ಮಾವಯ್ಯ ಕೇಳು ಮಾವಯ್ಯ ಕೇಳು ಮಾವಯ್ಯ ಕೇಳು ಮಾವಯ್ಯ ಕೇಳು ಕೇಳು ಎಂತಾಯ್ತಾ ನಿನಗೆ? ಹಾ, ಮುಕ್ತರ್ ಮುಕ್ತರ್ ಮುಕ್ತಾಯ. ಹಾ, ಮಾವ ಅಂಬಣ್ಣು ಅಂಬಣ್ಣು ನಮೋ ನಮೋ. ಮಣೋ ಮಣೋ ಹಾ, ನಮೋ ನಮೋ. ನಮೋ ನಮೋ. ಮಾವ ಹಾ, ಇವತ್ತು ನಾವು ಕುಡ್ಕೊಂಬಂದ್ ಯಾಕಂತ ಗೊತ್ತಾಯ್ತೇನೆ ಕೂಡಿಕೊಂಡು. ಹಾ, ವಿಷಯ ಐತಿ ಏನು ಗುಟ್ಟಿದೆ ಒಟ್ಟ ಕೇಳ್ತೀಯಾ ಏನದು? ಮುಂದೆ ಬಾ. ಹಾ, ಈ ವಿಷಯ ಕೇಳಲಿಕ್ಕೆ ಹಾ, ನಿನಗೆ ಮನ್ಸುಂಟಾ? ಹೌದು. ನನಗೆ ಹೇಳಲಿಕ್ಕೆ ಮನ್ಸುಂಟು. ಬೇಗ 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 ಬೇಗ. ಕೇಳ್ತೀಯಾ? ಹೌದಾ? ಇಲ್ಲ ಬಾ. ಏನು? ಮಾವ ಕುಳಿತುಕೊಳ್ಳಿ. ಹಾ, ಸರಿ. ಮಾವ. ಸರಿ ಹೇಳ್ತೇನೆ. ಹಾ, ಈ ವಿಷಯ ಕೇಳಲಿಕ್ಕೆ ಮನ್ಸುಂಟ ನಿಮ್ಗೆ? ಹೌದಾ? ನನಗೆ ಹೇಳಲಿಕ್ಕೆ ಮನ್ಸುಂಟು. ಹೌದಾ? ಕೇಳ್ತೀಯಾ? ಹಾ. ಇಲ್ಲ ಬಾ. ಪಾಪಿ ಮಗನೇ, ಅಲ್ಲಿ ಬಂದ್ರೆ ಅಲ್ಲ ಆಗುದಿಲ್ಲ, ಇಲ್ಲಿ ಬಂದ್ರೆ ಇಲ್ಲ ಆಗುದಿಲ್ಲ, ಮತ್ತೆಲ್ಲ ಹೇಳುದು ನೀನು. ಅಲ್ಲಿ ನಾಗನ್ ನಡೆ ಮಾವ, ಹಾ, ಇಲ್ಲ ಹೈಸರ್ ನಡೆ ಮಾವ. ಈಗ ಈ ಸ್ವಲ್ಪ ಮಧ್ಯದಾಗ ಮಾವ. ಮಧ್ಯದಲ್ಲಿ. ಹಾ, ಮಾವ ಇಲ್ಲ ಮಾವ, ಏನು ನಿನ್ನ ಮಗಳು ಈಗ ಹೇಗಿದ್ದಾಳೆ ನೋಡಿದ್ದೇನಾ? ಮೊದಲು ಬಹಳ ಸಣ್ಣಕ್ಕೆ ಆಗವಳೆ, ಈಗ ಬೆಳೆದು 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 ಕುದುರೆ ಆಗಿದ್ದಾಳೆ. ಆಯ್ ಚತುರೇ, ಅದೇ. ನನ್ನ ಎದೆ ಎತ್ತರಕ್ಕೆ ಬೆಳೆದಿದ್ದಾಳೆ. ಹಾ. ಹಾಗ ನನ್ನ ಮಗಳು ಮಾವ ಹಾ. ಆ ಚದುರಿಗೆ ಮದುವೆ ಮಾಡಿಸುದಿಲ್ಲ ಮಾವ. ಯೋಗ್ಯ ಹುಡುಗ ಸಿಕ್ಕಿದ್ರೆ ಈ ವರ್ಷ ಮದುವೆ ಮಾಡಿಸ್ತೇನೆ. ಯೋಗ್ಯವರ ನಾನೇ ಇದ್ದನಲ್ಲ ಶಿವ. ಶಿವನ ಗ್ರಾಮ ಶಿವನ ಮಗನೇ, ಎತ್ತತ್ತು ನಿನಗೂ ಕೊಡ್ಲಿಕ್ಕಿಲ್ವೇ ಇಲ್ಲ. ಹಾ, ಮಾವ ಅವ್ರು ಯಾರು ಬೇಡ ಮಾವ. ಹಾ. ವ್ಯಾನ್ ಇದೆ ಮಾವ. ಯಾರೇ? ವ್ಯಾನ್ ಯಾವ್ದು? ಬರ್ಲಿಲ್ಲ ಬರ್ಲಿಲ್ಲ. ನೀನು ಹೇಗ್ದು ಹಾಕಿದ ನನ್ನ ಮಗನೇ, ನಿನಗೆ ಕೊಡುವುದ? ನಿನಗೆ ಕೊಡ್ಲಿಕ್ಕಿಲ್ವೇ ಇಲ್ಲ. ಏನೋ? ಹಾ, ಅವ ಸಾಯ್ಲಿ ಮಾವ. ಹಾ. ಯೋಗ್ಯವರ ಯಾನ್ ಇರ್ಪೆ. ಯೋಗ್ಯ ನನ್ನ ಮಗನೇ, ನಿಮ್ಗೆ ಯಾರಿಗೂ ಕೊಡ್ಲಿಕ್ಕಿಲ್ವೇ ಇಲ್ಲ. ಮಾವ ಹಾ. ನಿನ್ನ ಮಗಳು ಸಾಯ್ಲಿ ಬಿಟ್ ಎಂತದ್ದ? ಬಾಯಿ ತಪ್ಪಿಳಿದ್ ಮಾವ. ಹಾ, ಹಾ, ಹಾ. ಮಾವ ನಿನ್ನ ಮಗಳು ಹಾ. ಮುಂಚಿನಾಗಿಲ್ಲ ಮಾವ. ಏನಾಗಿದೆ? ಇತ್ತೀಚೆಗಳು ಇದು ತಿಂತಾಳ ಮಾವ. ಕೈ ಬೇಡ. ಹಾ ಹಾ, ಮಸಿಗೆಂಡ. ಏ ಅದು ತಿಂದದ್ದಲ್ಲ, ಅದು ಹಲ್ಲುಜ್ಜಿದ್ದು. ಎಲ್ಲುಜ್ಜಿದ್ದು ಮಾವ? ಹಲ್ಲು ಎಲ್ಲ ಹಲ್ಲುಜ್ಜಿದ್ದು. ಹಾ, ಅಷ್ಟೇ ಅಲ್ಲ ಮಾವ. ಹಾ. ನಿನ್ ಮಗಳು ಇಷ್ಟಿಷ್ಟೇ ತಕೊಳ್ಳುವುದು. ಎಂತದ್ದ? ನೀ ತಕೊಳ್ಳುವುದಲ್ಲ ಮಾವ. ಮತ್ತೆ ಇದು ಜೇಡಿ ಮಣ್ಣು ತಿನ್ನುವುದು. ಕಾಡ್ತಾವ ಇರುವವರು ನಾವು. ಹೌದು. ನಮ್ಮ ಆರೋಗ್ಯ ಸರಿಯಾಗಿರ್ಬೇಕು. ಹಾ. ಜೇಡಿ ಮಣ್ಣು ತಿನ್ನುವಂತ ನಾನೇ ಹೇಳಿದ್ದು. ಸರಿ ಬಿಡಿ. ಹಾ, ಹುಳಿ ತಿಂತಾಳ ಮಾವ. ಹುಣಸೆ ಹುಳಿ ಹುಣ್ಸೆ ಹುಳಿ ಮಾವ. ನೋಡಿದಾಗ ಯಾರ ಬಾಯಲ್ಲಿ ನೀರು ಬರುವುದಿಲ್ಲ. ಹಾ. ಆರೋಗ್ಯ ಸರಿಯಾಗುಂಟು. ಹುಣಸೆ ಹುಳಿ ತಿಂತಾಳೆ ಬಿಡು. ತಿನ್ಲಿ ಮಾವ. ಹಾ, ಮಾವ ನಿನ್ ಮಗಳು ಹೌಸ್ನ ಅಕ್ಕಿ ತಿಂತಾಳ ಮಾವ. ಯಾವ್ದು? ಹೌಸ್ನಕ್ಕಿ. ಹಸಿ ಅಕ್ಕಿ ಹಸಿ ಅಕ್ಕಿ. ಅಕ್ಕಿ ಅಕ್ಕಿ ಹಸಿ. ಬಿಡ್ದಿಯಲ್ಲಿ ಅಕ್ಕಿ ಹಸುದು ಯಾರ? ಮಾಲಿನಿ ಅಮ್ಮ. ನಾಲ್ಕಾಳು ಬಾಯಲ್ಲಿ ಹಾಕೊಳ್ತಾಳೆ. ಹಾ. ಅದೆಲ್ಲ ದೊಡ್ಡ ವಿಶೇಷ ಅಲ್ಲ ಬಿಡು. ಅಷ್ಟೇ ಅಲ್ಲ ಮಾವ, ಹಾ. ನಿನ್ನ ಮಗಳು ಹಿಂದೆ ಹೇಗೆ ನಡೀತಾ ನೋಡಿದ್ದೇನಾ? ಹೇಗೆ? ಈಗ ಹಂಗಲ್ಲ ಮಾವ. ಎಂತದ್ದ? ಮಾವ ಇಷ್ಟು ಹೇಳಿದ್ರು ಗೊತ್ತಾಗುದಿಲ್ಲ ಮಾವ. ನಿನ್ನ ಮಗಳು ಈಗ ಮದುವೆ ಆಗಿಲ್ಲ, ಬಸ್ರಿ ಆಗಿಲ್ಲ.
ಏನೇನೇನೇನು ಮುಂದೆ ಹೋಗಿಲ್ಲ ಎದ್ದ ಮಾವ ನಿನ್ನ ಮಗಳು ಗರ್ಭಿಣಿ. ನಿನ್ನದೇ ಕೆಲಸ ಇದು. ಆವಾಗ ನನ್ನ ಬಂದು ಕೇಳ್ತಾ ಇದ್ದೀಯಾ ಅವಳು ಬಹಳ ಪಸಂದಾಗವಳೆ ಅಂತ ಒಟ್ಟು ಮದುವೆ ಮಾಡು ಅಂತ ಹೇಳಿದಾಗ ಒಟ್ಟಿಲ್ಲ ಎನ್ನುವ ಕಾರಣಕ್ಕಾಗಿ ಕೈ ಕೊಟ್ಟಿಯೇನೋ? ನಾನೆಲ್ಲ ಮಾವ. ನೀನಯ್ಯ ಇಲ್ಲ ಮಾವ, ಯಾರಂತೇಳಿ ನನ್ಗೆ ಗೊತ್ತಾಯ್ತು ಮಾವ. ಯಾರ? ಬೇರೆ ಯಾರ್ದು ಕೆಲಸ ಅಲ್ಲ ಮಾವ, ಇದು ಯಾವುದೋ ಗಂಡಸರದೇ ಕೆಲಸ ಇದು. ಜೀವಿದ್ದವ್ರು ಹಾಗೆ ಮಾತಾಡ್ತಿದ್ದೀಯಾ? ಇದ್ಯಾರೋ ಗಣಸರಲ್ಲೇ ಆಗುದ್ ಬಿಟ್ರೆ ಹೌದು ನಿನ್ನಂತವನ್ನೆಲ್ಲ ಆಗುದಿಲ್ಲ ಬಿಡು. ನೀನೇನಾ? ನಾನು ಅವನಲ್ಲ ಮಾವ. ನೀನಲ್ಲ. ನಾನಲ್ಲ. ಏಯ್, ಮಾಲಿನಿ ಬಸ್ರಿ ಅಂತೆ. ನಾನಲ್ಲ ಮಾವ. ನೀನಲ್ಲ. ಏಯ್, ನೀನೇನಾ? ಮಾವ ಎಂತ ವಿಷಯ ಮಾವ? ಮಾಲಿನಿ ಬಸ್ರಿ ಅಂತೆ. ಹೌದು ಮಾವ. ಹಾ. ನಿನ್ನ ಗಾಯಂಕಿಯಾಡಿಗೂ ನಾನಲ್ಲ ಮಾವ. ಎಲ್ಲಿರು? ಇಲ್ಲ ಅಲ್ಲ ಮಾವ. ನಿನ್ನ ಮುಸುರು ಅಡಿಗೆ ಈಗ. ಏಯ್, ನೀವ್ಯಾರು ಅಲ್ವೇ ಅಲ್ಲ? ಮಾಲಿನಿ ಎಲ್ಲಿದ್ದಾಳೆ? ಹೊಟ್ಟಿ ಮಾವ ಬಿಡಬೇಡ ಅವಳನ್ನ, ಹೊಟ್ಟಿ ಮಾವ. ಸಾಕ? ಹೊಡಿ ಅಂತ ಹೇಳ್ದಿಯಲ್ಲ. ಹೊಟ್ಟಿ ಹಂಗಲ್ಲ ಅವಳು ಹೊಡಿ ಮಾವ. ಅದು ನನಗೆ ಗೊತ್ತು. ನೀನೆಂತ ಹೇಳುದ? ಏಯ್ ಮಾಲಿನಿ, ಮುಂದೆ ಬಾ. ಮುಂದು ಬಾ ಅಷ್ಟು ಮುಂದೆ ಬಂದಿತ್ತೆ. ಇನ್ನೆಂತ ಕರ್ಮ ಮುಂದೆ? ಯಾವ್ದು ಹೇಳಿದ್ದು? ಅಲ್ಲಿ ಹೊಟ್ಟೆ ನಿಂತ ಜಾಗದಿಂದ ಮುಂದೆ ಬಾ ಅಂತ ಹಾಗೆ ಹೇಳಿದ್ದು. ಸೊಗಿ ಮಾನ ಬಿಟ್ಟವಳೆ, ಮರ್ಯಾದೆ ಸತ್ತವಳೆ, ಅಪ್ಪ. ಲಜ್ಜೆ ಗೆಟ್ಟವಳೆ. ಅಪ್ಪ. ಮಾಲಿನಿ, ನಿನಗೆ ಹೇಳ್ತಾ ಇರುವುದು ಒಬ್ಳೆ ಮಗಳು ಎನ್ನುವ ಕಾರಣಕ್ಕಾಗಿ ಬಿರ್ಕಿಯಿಂದ ಸಾಕಿದ್ರು, ಪ್ರೀತಿಯಿಂದ ಸಾಕಿದೆ. ಏನೇ ಮರ್ಯಾದೆ ತೆಗೋ ಕೆಲಸ ಮಾಡಿದ್ಯಾ? ಮದುವೆ ಆಗ್ಲಿಲ್ಲ, ಹೊಟ್ಟೆ ಎಷ್ಟು ಮುಂದೆ ಬಂದಿದೆ. ಯಾರಿಂದ ಏನಾಯ್ತು? ಅಪ್ಪ ನೀ ಚೆವಿ ಎಂದು ಅಪ್ಪ ಕ್ಷಮಿಸಿದರು ನಿರ್ದೋಷಿ ನಾನು ಒಬ್ಬನು ಎಸಗಲಿಲ್ಲ, ನಿರ್ದೋಷಿ ನಾನು ಒಬ್ಬನು ಎಸಗಲಿಲ್ಲ. ಕಪ್ಪಲ ಮನ ಬೆರಗಿ ಹೋಗಿರಿ ಮುನಿಯಪ್ಪ ಹೋಗಿದಿದ ಎಂದದು. ಹೋಗಿರಿ ಮುನಿಯಪ್ಪ ಹೋಗಿದಿದ ಎಂದನು. ಓ ಅಪ್ಪ ನಿನ್ನಪ್ಪ ಸತ್ತ ಮೂಜಿ ಕಾಸ್ದೆ. ಅಪ್ಪ ಸತ್ರ. ಬೈಕ ಏ ಬೈಗ ಹೋದ. ನೀ ತಗೋ. ಏಯ್ ಬೈಕ್ ನಾಯಕನಿಗಲ್ಲ, ಬೈಕ್ ನಾಯಕನಿಗೆ. ಅಯ್ಯೋ ಒಂಜಿ ಬಸ್ಸ ಮಾರ ಒಂದು ಬಸ್ಸ ಬರ್ತೀನಿ. ಏನ ಅಪ್ಪ ಸತ್ತನ? ಯಾರು ಹೇಳಿದ್ದ? ನಿಮಗಲ್ಲ ಮಾವ, ಅಪ್ಪ ಎಂಬ ಭಾವನೆ ಸತ್ತೋಯ್ತದೆ. ಎಂತಾಯ್ತ ನಿನಗೆ? ಅಪ್ಪಯ್ಯ ಬಾವಿಗೆ ಬಿದ್ದು ಸತ್ತೋದ್ರಂತೆ ಮಾವ.
ಅಪ್ಪ ಸತ್ರ ನೀನ್ ಇಲ್ಲ ಇದ್ದಲ್ಲ ಇನ್ನು. ಅದ್ ನನ್ನ ಅಪ್ಪ ಅಲ್ಲ ಮಾವ, ಪೈಂಕ ನಾಯಕನ. ಯಾರು ಹೇಳಿದ್ದು? ಶೋಭೆ ಅಪ್ಪ ಎನ್ನುವ ಭಾವನೆ ಸತ್ತೋಯ್ತು ಅಂತ ಹಾಗೆ ಹೇಳಿದ್ದು. ಸರಿ ಬಿಡಿ. ಬರಲಿ. ಅಪ್ಪ ಏನಾಯ್ತು? ಅಪ್ಪ ನಾನು ದೋಷಿ ಅಲ್ಲಪ್ಪ, ದೋಸೆ ನಿರ್ದೋಷಿ. ದೋಸೆ ಅಂತ ದೋಸೆ ನೀರ್ ದೋಸೆ ಪಾಪ. ಹಾಕು ಮಾವ ನೀರು ನೀರ್ ದೋಸೆ. ದೋಸೆ ಬೇಕಂತ ಮಾವ. ಯಾರು ಹೇಳಿದ್ದು? ಅವಳು ಹೇಳಿದ್ದು. ಅವಳು ನಿರ್ದೋಷಿ, ಅದೇ. ತಪ್ಪು ಮಾಡ್ಲಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಹೌದಪ್ಪ. ಯಾರು ತಪ್ಪು ಮಾಡಿದ್ದು? ತಪ್ಪು ಮಾಡಿದ್ ನಾನಲ್ಲಪ್ಪ. ಹಾ. ಮನೆ ಕಡೆ ಯಾರು ಇಲ್ದಿದ್ದ ಸಂದರ್ಭ ಹಾ. ಮನಸ್ಸಿಗೆ ಏನೋ ಬೇಸರ ಆಯ್ತಪ್ಪ. ಹಾಗಾಗಿ ನೇರ ಕಾಡಿನವರೆಗೆ ಹೋದೆ. ಹಾ. ಮತ್ತೆ ಇವನ್ ಮುಖ ನೋಡ್ತಾ ಇದ್ರೆ ಬೇಸರ ಆಗದೆ ಇರ್ತದೆ. ಯಾರು ಹೇಳಿದ್ದು? ಅಧಿಕ ಪ್ರಸಂಗ ಮಾಡಬೇಡ. ಹಾ, ಕಾಡಿನಲ್ಲಿ ಹೋಗಿದಂತ ಸಂದರ್ಭ ಒಬ್ಬ ಮುನಿಯಪ್ಪನನ್ನು ಕಂಡೆ. ಮುನಿಯನ್ನ ಅವ್ರು ಕಣ್ಣಿದ್ಮೇಲೆ ಅವ್ರವ್ರು ನೋಡುದು, ಅದ್ರಲ್ಲಿ ಏನಾಯ್ತು? ಅದು ಸರಿ ಉಂಟು. ಅವನನ್ನು ಕಂಡು ಮಾತಾಡಿಸಬೇಕು. ಬಾಯಿ ಉಂಟಲ್ಲ, ಅವ್ರವ್ರು ಮಾತಾಡುದು, ಅದ್ರಲ್ಲಿ ಏನಿದೆ? ಮತ್ತು ಸರಿ. ಇನ್ನಲ್ಲಿ ಕೇಳ್ತಲ್ಲ ಅವಳಿಗೆ. ಹಾ, ಅವರನ್ನ ತಪಸ್ಸಿನಿಂದ ಎಬ್ಬಿಸಿದೆ ಅಪ್ಪ. ಅವ್ರು ಎದ್ರೇನು? ಮಾತಾಡಿಸಿದೆ. ನನ್ನ ಮನಸ್ಸಿನಲ್ಲಿ ಅವರನ್ನ ಸೇರಬೇಕು ಎನ್ನುವಂತ ಮನಸ್ಸಾಯ್ತು. ಹಾ. ಅವರಲ್ಲಿ ವಿಚಾರವನ್ನ ಹೇಳಿದೆ. ಒಳ್ಳೇದು. ಆಮೇಲೆ ಅವರು ಒಪ್ಪಿಕೊಂಡ್ರು. ಯಾರು ಮುನಿಗಳ? ನನ್ನ ಕೈ ಹಿಡ್ಕೊಂಡ್ರಪ್ಪ. ಕೈ ಹಿಡಿದ್ರ? ಹಾ. ಹಾ ಹಾ. ಕೈ ಹಿಡ್ದದ್ ಮಾತ್ರ ಅಲ್ಲ, ಒಳ ಕರ್ಕೊಂಡು ಹೋದ್ರು. ಮಾವ ಇದ್ರಲ್ಲಿ ಏನೋ ಸ್ವಾರಸ್ಯ ಐತೆ ಮಾವ. ಕತೆ ಬಹಳ ಚಂದ ಐತೆ. ಹೇಳಿ ಮಾವ. ಬೆಳಗ್ಗೆ ಓ ಮಾವ, ಓ ಮಾವ, ಮಾವ ಇದ ಬಲ್ಲ. ಕೇಳಿಯೇ ಸಂತೋಷ ಪಡುವುದೇವ. ಹಾ, ಆಮೇಲೆ ನನ್ನನ್ನ ಕೂಡಿದ್ರಪ್ಪ. ಹಾ, ಕೂಡಿದ್ದೀರಾ? ಒಳ್ಳೇದೈತೆ ಎಷ್ಟಾಯ್ತಾ? ಕತೆ ಕತೆ. ಹಾ, ಅಲ್ಲ ಅಲ್ಲ, ನಮ್ಮ ತಲೆ ಇನ್ನು ಮುಸುಡು ಹೊಡಿತೇನೆ ಈಗ. ಕೇಳುವ. ಈಗ ಈಗ ನಾನು ಹಾಗಾಗಿ ಗರ್ಭಿಣಿಯಪ್ಪ. ಮನೆಯಿಂದ ಇದಾಯ್ತು. ಮರ್ಯಾದೆ ಬಿಟ್ಟವಳೆ, ಲಂಚ ಗೆಟ್ಟವಳೆ, ಇಟ್ಟವಳೆ. ಏ ತಿಂಡೆ, ಹಾ, ಏ ಪಚಾರಿ. ಉಂಡಿ ಬಜಿ, ಬಜೆ, ಉಂಡಿ ಬಜಿ, ಹಿಂದಿ ಬನ್ನಿ. ಯಾರು ಹೇಳಿದ್ದು? ಉಂಡಿ ಬಜಿ, ಬಟಾಟೆ. ಬರ್ಲಿ ಬರ್ಲಿ. ಉಂಡಿ ಬಜಿ ಮಾವ. ನೀವು ಹುಟ್ಟಿ ನೀವು ಬೆರೀತೆ. ಯಾರು ಹೇಳಿದ್ದ? ಗೊತ್ತಲ್ಲ? ಅದು ಉಂಡಿ. ಗೆಂಡೆ, ಹಾ, ಪಚಾರಿ, ಬಡ ಮುನಿಯಲ್ಲಿ ಉಂಡೆಯ ಉಂಡಿಯ ಸುಕ್ಕ ಸುಕ್ಕ ಉಂಡಿಯ ಸುಕ್ಕ 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 ಸುಖಭೋಗ. ಏಯ್, ಮುನಿಯಿಂದ ಹೀಗಾಯ್ತು ಹೇಳಿಕ್ಕೆ ನಾಚಿಕೆ ಆಗುದಿಲ್ವಾ ಕೇಳ್ತೇನೆ. ಮಾಲಿನೇ, ಅಪ್ಪ ಮದುವೆ ಆಗ್ಲಿಲ್ಲ ನೀನು. ಮದುವೆ ಆಗುವ ಪೂರ್ವದಲ್ಲಿ ಹೊಟ್ಟೆ ಇಷ್ಟು ಮುಂದೆ ಬಂದಿದೆ. ಬ್ಯಾನೆ ಒಂದುಂಡ ಬಂಜಿ ಎಂತದ್ದು? ಬ್ಯಾನೆ ಒಂದುಂಟು. ಬೇನೆ. ಅದು ಒಂದಿ ರೀತಿ. ಏಯ್, ಏನೇ ಮುನಿಯಿಂದ ಹೀಗಾಯ್ತು. ಈ ವಿಷಯ ಕೇಳಿದ್ದೆ ಹೌದಾದ್ರೆ ನಿನ್ನನ್ನು ಮದುವೆ ಆಗೋದಕ್ಕೆ ಯಾರು ಮುಂದೆ ಬರ್ತಾರೆ? ಯಾರಿದ್ದಾರೆ? ಯಾರಿಲ್ಲ ಅಂತ ಯೋಚನೆ ಮಾಡ್ಬೇಡಿ ಅಪ್ಪ. ಹಾ, ಒಂದು 6-7 ತಿಂಗಳ ಹಿಂದೆ ನಮ್ಮ ಪೈಂಕ್ನೈಕ್ ಇಲ್ವಾ, ಹಾ, ಹಾ, ಹಾ. ಪೈಕ. ಹಾ, ಆಗಾಗ ನಮ್ಮ ಹಿತ್ತಲ ಕಡೆ ಬಾಗಿಲಿನಿಂದ ಒಳಗೆ ಬಂದ. ಹಿತ್ಲುವಾಗಿ ನಾನು ಒಬ್ಬಳು ಇರುವಾಗ ಬಂದದ್ದು. ಎದುರುಗಡೆ ಬರಲಿಲ್ಲ. ಹಾ, ಹಾ. ಹಾ, ಬಂದು ನನ್ನಲ್ಲಿ ಹೇಳಿದ್ದಪ್ಪ, ಹಾ. ಮಾಲಿನಿ ನೀನ್ ಅಷ್ಟ್ ಚಂದ ಇದೀಯಾ, ಇಷ್ಟ್ ಚಂದ ಇದೀಯಾ, ನನ್ನ ಮದುವೆ ಆಗ್ತೀಯ ಅಂತ ಕೇಳಿದಪ್ಪ. ಹಾ. ನಾನು ಆಗೋದಿಲ್ಲ ಅಂತ ಹೇಳಿದೆ. ಹೌದಾ? ಹಾ. ಅವಾಗ ಬೇಡ ಅಂತ ಹೇಳ್ತಿದ್ದೆ. ಆಗ ಬೇಡ ಅಂತ ಹೇಳಿದ್ದೇನೆ. ಈಗ ಈಗ ಅವನ ಹಾ, ಈಗ ಅವನಾದ್ರೂ ತೊಂದ್ರೆ ಇಲ್ಲಪ್ಪ. ಅವ ಆದ್ರೆ ತೊಂದ್ರೆ ಇಲ್ಲ. ಅವ ಗತಿಗೆಟ್ಟವ, ಅವನಿಗೂ ಮತ್ತೆ ಅವ್ರ ಗತಿ ಇಲ್ಲ ಈಗ. ಏಯ್, ಮಾವ ಪೈಕೆಲ್ಲ ಹೋದ್ನಾ? ಕುರು ಕುರು ದೋ ದೋ. ನಾಯಿ ಮರಿಯನವ? ಅವ ನಾಯಿ ಜೊತೆ ಇರ್ತಾನೆ. ಯಾಕಂಡ್ ಬಾ ಅವನನ್ನು. ಸರಿ ಮಾವ. ಏನು ಸಾಯ್ತೆ ಮಾವನಿ. ನೀನೆಲ್ಲಿ ಸತ್ತಿದ್ದೆ ಎಷ್ಟೊತ್ತು? ನಾನು ಹಾ, ಕೋಳಿ ಕೂಡಲಿದ್ದವ. ಕೋಳಿ ಅಲ್ಲ ಇಲ್ಲ ಅದು. ಕೋಳಿ ಹೊರಗೆ ಬಂದವ. ಹೌದಾ? ಪೈಕ, ಮಾವ ನಿನ್ ಜೊತೆ ಮಾತಾಡ್ತಾ ಇದ್ದದ್ ಬಿಟ್ರೆ ನಿನ್ನ ಈ ಸುಟ್ಟು ರೂಪ ನೋಡಿದ್ಯಲ್ಲ ಪುಣ್ಯಾತ್ಮ. ಮುಖ? ಹೌದು. ಅಷ್ಟು ಹಾ, ಏನು ಚಂದ ಆಗಿ ಬಿಟ್ಟಿತ್ತು. ಮತ್ತೆ? ನೋಡು, ತಲೆ ನೋಡು ನಿನ್ನದ್ದು. ಒಳ್ಳೆ ನೀರಿಗೆ ಬಿದ್ದು ಮಂಗನ ತಲೆ ಆಗುಂಟು. ಕಣ್ಣು ನೋಡು,
ಗುಳಿ ಬಿದ್ದ ಕಣ್ಣು, ಮೂಗು ಅಂತ ಹೇಳಿದ್ರೆ ನಾಯಿ ಸಂಪಿಗೆ ಹೂ, ಬಾಯಿ ನೋಡು ಒಳ್ಳೆ ಗೊಬ್ಬರದ ಹೊಂಡದಾಗುಂಟು, ಗೊಬ್ಬರದುಂಡು, ಹೊಟ್ಟೆ ಬಾಪುರಿ, ಕೈಕಲ್ ಪೀಪುರಿ, ಕೊಯ್ಯಲೆ ಅಂತ ಅದದ್ದು ನಿನ್ನದೆ. ಅದು ಇತ್ತೀಚಿನ ಕೈ ಹೀಗೆ ಮಾವ. ಯಾರದ್ದು? ನಿನ್ನದು ಮಾತ್ರ ಎಲ್ಲರದ್ದು? ಎಲ್ಲರದು. ಉಪ್ಪಿನಕಾಯಿ ಬೋರ್ಸು ಸೌಟಿನ ಹಾಗುಂಟು ಮಾವ. ಪೈಕ ಮಾವ ವರ್ಷ ಎಷ್ಟಾಯ್ತು ನಿನಗೆ? ಒಂದ್ 45 ಮಾವ. ಮದುವೆ ಆಗ್ಲೆಕ್ಕ? ಯಾಕೆ ಅದು ಕಡಿಮೆ ಆಯ್ತಲ್ಲ ಮಾವ? ಅಲ್ಲ ಮದುವೆ ವಯಸ್ಸು ಆಗ್ಲಿಲ್ಲ ಮಾವ. ಹೌದು, ಇನ್ನು ಹೆಚ್ಚು ದಿವಸ ಇಲ್ಲ, ಇನ್ನೊಂದ್ ದಿವಸ ಮಾಡುವ ನಿನ್ ಮದುವೆ. ಪೈಕ ಮಾವ ನಿನಗೊಂದು ಯೋಗ ಭಾಗ್ಯ ಕೂಡಿ ಬಂದಿದೆ. ಹೌದಾ ಮಾವ? ಪೈಕ ಮಾವ ಮಾಲಿನಿ ನೋಡ್ತೀಯೇನಾ? ಅಯ್ಯೋ ಎಂತ ಚಂದ. ನೋಡ ಪೈಕ, ಮಾಲಿನಿಗೆ ಮದುವೆ ಆಗ್ಲಿಲ್ಲ, ಹೊಟ್ಟೆ ಮುಂದೆ ಬಂದಿದೆ. ನಮ್ಮ ಜಾತಿ ಮರ್ಯಾದೆ ಬಿಡ್ಬಾರ್ದು ಮಾವ. ಪೈಕ ಮಾವ ಮಾಲಿನಿಯನ್ನು ಮದುವೆ ಆಗಿ ನಮ್ಮ ಜಾತಿ ಮರ್ಯಾದೆಯನ್ನು ಉಳಿಸೋ. ನಾನು ಮಾಲಿನಿ ಮದುವೆ ಆಗಿ ಮದುವೆ ಆಗುದ? ಹೌದು. ಅವಾಗ ಕೇಳಿದಾಗ ಏನ್ ಹೇಳಿದೆ ಮಾವ ನೀನು? ನಿನ್ ಕೊಡುವುದಿಲ್ಲ ಅಂತ ಹೇಳಿದೆ, ತೆಗೆದಾಗ್ದವನಿಗೆ. ತೆಗೆದು ಹಾಕದವ ನೀನು? ಹೌದು. ಹೆಂಡು ಕೊಡ್ಕ ನೀನು? ಹೌದು. ಹಾಗೆ ಹೇಳಿದವ. ಹೌದು. ಈಗ ಅವಳು ನಾನು ಮದುವೆ ಆಯ್ತು ಮಾವ. ಈಗ ನೀನೇ ಗತಿ ಬಿಟ್ರೆ ಮತ್ತೆ ಯಾರಿಲ್ಲ ಈಗ ಅವಳಿಗೆ. ಏ ಪೈಂಕ, ನೀ ಮದುವೆಯಾಗ ಒಂದು ಕೊಂಡರೆ ಒಂದು ಉಚಿತ. ಏನೋ ಏನೋ ಉಚಿತ? ಮಾಲಿನಿ ಅಮ್ಮನ ಮದುವೆ ಆಗಿದ್ರೆ ಮಗು ಉಚಿತ ನೋಡ ಬುದ್ಧಿವಂತ ಅಲ್ವಾ? ಮಾವ ನೀನ್ ಇದೇ ತರ ಪದೇ ಪದೇ ಹೇಳ್ತಿ ಅಂತಂದ್ರೆ ಅವಳು ಹೊಟ್ಟೆ ನಿನಗೆ ಆಗುದಿಲ್ವಾ? ಅಧಿಕ ಪ್ರಶ್ನೆ ಮಾಡಬಾರ್ದಿಲ್ಲ. ಮಾಲಿನ್ಯ ಮದುವೆ ಆಗ್ತೇನಾ? ನಾನು ಆಗುದಿಲ್ಲ ಮಾವ. ಯಾಕೆ? ನಂಗೆ ಬೇರೆ ಉಂಟು ಮಾವ. ಇಲ್ಲ ಬೇರೆ ಉಂಟು ಮಾವ. ಬೇರೆ ನೋಡ್ತೀಯಾ? ಇನ್ನು ನೀನ್ ಆಗ್ತೀಯಾ? ನಂಗೆ ಆಗುದಿಲ್ಲ ಮಾವ. ಮಾಲಿನ್ಯ ಮದುವೆ ಆಗ್ತೇನಾ? ನನಗೆ ಬೇಡ ಮಾವ, ಯಾಕೆ? ನಾ ಬೇರೆ ಕಾಂತೆ. ಅಲ್ಲ ನೀನ್ ಕಾಂತಿ ಗೊತ್ತುಂಟು. ನೀವ್ಯಾರು ಆಗಿದ್ರೇನಾಯ್ತು? ಮಾಲಿನಿ ಇವ್ರು ಯಾರು ಮದುವೆ ಆಗಿದ್ರೇನು? ಯೋಗ್ಯ ಹುಡುಗನನ್ನು ನೋಡಿ ನಾನು ಮದುವೆ ಮಾಡಿಸ್ತೇನೆ. ಬಿಡ. ಇಷ್ಟೋ ತನಕ ಪೆಟ್ಟು ತಿಂದಿದ್ ನಾ ಮಾವ. ಹೌದು. ಈಗ ಕರ್ಕೊಂಡು ಹೋಗುದು ಅವಳನ್ನ. ಹೌದು. ತಪ್ಪು ಮಾಡಿದ್ಯಾರು? ಅವಳು ಮಾವ. ಇಲ್ಲಿ ಈ ಬಿಡಾರ್ದಲ್ಲಿ ಅವಳು ಇದ್ದದ್ದೇ ಹೌದಂತಾದ್ರೆ ನಾವು ಇಲ್ಲಿ ಇರಂಗಿಲ್ಲ ಮಾವ. ಹೌದಾ? ನಾವು ಬಿಟ್ಟು ಹೋಗ್ತೇವೆ. ಸುಕುಮಾರ ವೈಶಾಖ್ಯ ಆಡುವಂಗಳಲ್ಲಿ ಆಡುತ್ತಾ ಇರುವಾಗ ನನ್ನ ಆರ್ಭಟವನ್ನ ಕೇಳಿದ ಕ್ಷಣ ಇರುವಂತ ಪಶು ಪಕ್ಷಿಗಳೆಲ್ಲವೂ ತೆಕ್ಕೆಟ್ಟು ಓಡುತ್ತಾ ಇದೆ. ಹಲವು ದಿವಸದಿಂದ ಕೊರೆಯುತ್ತಿರುವ ವಿಷಯ ಏನು? ಅಮ್ಮ ಯಾರು ಎನ್ನುವುದಾಗಿ ತಿಳಿದಿದ್ದೇನೆ. ವೈಶಾಖ್ಯನ ಅಪ್ಪ ಯಾರು? ಅಮ್ಮನನ್ನೇ ಪ್ರಶ್ನೆ ಮಾಡಿ
ಕಂದ ಹೀಗೆ ನಿನ್ನನ್ನು ಕಾಣಬೇಕೆನ್ನುವುದಾಗಿ ಆತುರವಾಗಿ ಓಡಿ ಬಂದಿದ್ದೇನೆ. ಯಾಕೆ ಮಗನೇ? ಅಮ್ಮ, ವಿಶಾಲವಾದಂತ ಈ ಕಾನನ ಮಧ್ಯದಲ್ಲಿ ಇದ್ದೇವೆ ನಾವಿಬ್ಬರು. ನೀನು ನನ್ನ ಮಗನೇ ಎನ್ನುವುದು, ನಾನು ನಿನ್ನ ಅಮ್ಮ ಅನ್ನುವುದು. ಹೌದು ಮಗನೇ. ಹಾಗಾದ್ರೆ ಈ ಮಹಿಷಾಖ್ಯನಿಗೆ ಲೋಕದ ಬೆಳಕನ್ನು ಕಾಣುವುದಕ್ಕೆ ನೀನೊಬ್ಬಳೇ ಕಾರಣಳ? ಎಲ್ಲವರು ಅಪ್ಪ ಎನ್ನುವುದ ಕರೀತಾ ಇದ್ದಾರೆ. ಹಾಗಾದ್ರೆ ನನಗೆ ಅಪ್ಪ ಇಲ್ವೇ? ಕಂದ 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 ಕೇಳೈ ನಮ್ಮ ಮಗನೇ ಕಂದ ಕೇಳೈ ನಮ್ಮ ಬಂಧುಗಳು ಹೊರ ಬಂಧುಗಳು ಹೊರ ಇಂದು ಕಾಡಿನೋಳಿಯೇವೋ ಮುಂದೇನು ಗತಿಯೋ ಇಂದು ಕಾಡಿನೋಳಿಯೇವೋ ಮುಂದೆ ಏನು ಗತಿಯೋ ಮಗದೇ 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 ಮಹಿಷಾಖ್ಯನ ಅಪ್ಪ ಯಾರಮ್ಮ? ಸರಿಯಾದ ಪ್ರಶ್ನೆಯೇ ನಾನು ಏನು ಕೇಳಿದ್ದೀಯ ಮಗನೇ? ಹಾ, ಇಂಥ ವಿಚಾರವನ್ನ ನಾನು ಈ ಹಿಂದೆಯೇ ನಿನಗೆ ತಿಳಿಸಬೇಕಿತ್ತು. ನಾನು ಕೇಳಲಿಲ್ಲ. ಇಲ್ಲಿವರೆಗೆ ಹೇಳುವುದಕ್ಕೆ ಸಮಯ ಸಂದರ್ಭ ನನಗೆ ಒದಗಿ ಬರಲಿಲ್ಲ. ಹಾ, ಇಂದು ಹೇಳ್ತೇನೆ ಮಗನೇ. ಹೇಳಮ್ಮ. ಕಂದ, ಹಾ. ಜಾತಿಯಲ್ಲಿ ನಾವು ಬೇಡರು ಮಗನೇ. ಬೇಡರ ಜಾತಿ. ಹಾ, ಮನೆಯಲ್ಲಿ ಒಂದು ದಿನ ಯಾರು ಇಲ್ಲದ ಸಂದರ್ಭದಲ್ಲಿ ಹಾ, ಮನಸ್ಸಿನ ಬೇಸರವನ್ನ ಕಳಿಬೇಕು ಎನ್ನುವಂತ ಉದ್ದೇಶದಿಂದ ನೇರವಾಗಿ ಕಾಡಿನವರೆಗೆ ನಾನು ಹೋದೆ ಮಗನೇ. ಸರಿ. ಕಾಡಿಗೆ ಹೋದಂತ ಸಂದರ್ಭ ಹಾ. ಒಬ್ಬ ಮುನಿಯಪ್ಪನನ್ನ ಕಂಡೆ. ಮುನಿಯೋರ್ವನನ್ನ ಕಂಡೆ. ಹೌದು ಮಗನೇ. ಕಂಡು ಕಂಡದ್ದು ಮಾತ್ರ ಅಲ್ಲ, ಹಾ. ಆತನ್ನ ಕೊಡ್ಬೇಕು, ಆತನಿಂದ ಒಂದು ಮಗುವನ್ನ ಪಡಿಬೇಕು ಎನ್ನುವಂತ ಆಸೆ ನನಗಾಯ್ತು ಮಗನೇ. ಹಾ, ನನ್ನ ಆಸೆಯನ್ನ ಆತನಲ್ಲಿ ನಾನು ಹೇಳಿಕೊಂಡೆ. ಆಮೇಲೆ ಆತ ಒಪ್ಪಿಕೊಂಡು ಹಾ. ಆತನನ್ನ ಸೇರಿದವಳು ನಾನು. ಹಾ, ಅದರಿಂದ ನಾನು ಗರ್ಭವನ್ನ ಧರಿಸಿದ್ದೆ ಮಗನೇ. ಹಾ, ಆದ್ರೆ ಏನ್ ಮಾಡೋಣ, ಈ ವಿಚಾರ ನಮ್ಮ ಬೇಡರಿಗೆ ಗೊತ್ತಾಯ್ತು ಮಗನೇ. ಹಾ, ಗೊತ್ತಾದ ತಕ್ಷಣದಿಂದ ನನ್ನನ್ನ ಬೇಡರ ಜಾತಿಯಿಂದ ಬಹಿಷ್ಕರಿಸಿದ್ರು ಮಗನೇ. ಮುನಿ ಮುನಿ ಇತ್ತ ಹೇಳದೆ ಕೇಳದೆ ನನ್ನನ್ನ ಬಿಟ್ಟು ಹೋದ ಮಗನೇ. ಹಾ, ಮುಂದೆ ಯಾರು ಗತಿ ಗತಿ ಎನ್ನುವ ಹಾಗೆ ನೇರವಾಗಿ ಈ ಕಾಡಿನವರೆಗೆ ಬಂದು ಸೇರಿದವಳು ನಾನು. ಹಾ, ನಿನ್ನನ್ನ ಹಡೆದೆ. ಹಾ. ನೀನೇ ನನ್ನ ಮಗನೇ. ಕಂದ, ನಿಮ್ಮ ಅಪ್ಪ ಬೇರೆ ಯಾರು ಅಲ್ಲ, ಹಾ. ಕಾಡಿನಲ್ಲಿರುವಂತ ವ್ಯಾಘ್ರಪಾದ ಮುನಿ ಇಷ್ಟು ಮಗನೇ. ದಿವಸ ಈ ಕಾಡಿನಲ್ಲಿ ಜೀವನವನ್ನು ಕಳೆದದ್ದಾಯ್ತು. ಮುಂದೆ ಏನು ಗತಿ ಮಗನೇ? ಇದು ನಿನ್ನ ಜೀವನದ ಕಥೆ ಅಲ್ಲ, ನೀನು ಅನುಭವಿಸುತ್ತಿರಬಹುದಾದಂತ ವ್ಯತೆ. ಹೌದು ಮಗನೇ. ಅಮ್ಮ, ನಿನ್ನ ಅಪ್ಪ ಮಗಳಿನ ಪರಿಸ್ಥಿತಿ ಹೀಗೆ ಎನ್ನುವುದಾಗಿ ತಿಳಿದು ನಿನ್ನನ್ನ ಜಾತಿ ಬಹಿಷ್ಕರಿಸಿದ. ಹೌದು ಕಂದ. ಆಮೇಲೆ ಆ ಮುನಿ ಅರ್ಧದಲ್ಲಿಯೇ ನಿನ್ನನ್ನ ಕೈ ಬಿಟ್ಟ. ಬಿಟ್ಟು ಹೋದ. ಅಮ್ಮ, ನಿನಗಾದಂತ ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸುತ್ತೇನೆ. ಹೇಗೆ? ಹೆಗಲೆತ್ತರಕ್ಕೆ ಬೆಳೆದಿದ್ದೇನೆ. ತೋಳ ಸಾಮರ್ಥ್ಯ ಎನ್ನುವುದು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಮೊದಲು ಆ ಬೇಡರ ವ್ರಾತವನ್ನು ನಿರ್ನಾಮ ಮಾಡ್ತೇನೆ, ಆಮೇಲೆ ಈ ಮುನಿ ಗಡಣವನ್ನೇ ಸಟ್ಟರ ಹೊತ್ತೇನೆ. ಕಂದ ನೋಡಿದವ ಜನ ಲಾಲಿದಿ ಮಾಲಿದಿ ಮನದಿ ಸಂತಸ ದಾಳಿ ನುಡಿದಳು, ಮನದಿ ಸಂತಸ ದಾಳಿ ನುಡಿದಳು. ಆ ಬೇಡದ ರೋಗವ ಸದೆ ಹೊಡೆಯುವ ಗರ್ವವಲ್ಲ, ಮುನಿಯ ಕೆಣಕುವುದು
ನಿನಗೆ ಹೇಳುವೆ ಒಂದು ಯುಕ್ತಿಯ ಅಜನಲಿ ರಣವರವ ಪಡೆದು ಬಾ ಮಗನೇ ಆ ವಿಧಿಯಲಿ ಪಡೆದು ಬಾ ಮಗನೇ ನಿನಗೆ ಮಂಗಲಗವುದು ಕಂದ ಕಂದ ಅವಸರದಿಂದ ಹೊರಟವ ನೀನ್ ಹೌದು ನೀನಾಡುವ ನುಡಿಯನ್ನ ಕೇಳಿದ್ದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ನಿನ್ನನ್ನ ಹಡೆದದಕ್ಕಾಗಿ ನನ್ನ ಜೀವನ ಸಾರ್ಥಕ ಆಯ್ತು ಎನ್ನುವ ಹಾಗೆ ನಾನು ಭಾವಿಸಿಕೊಳ್ತೀನಿ ಮಗನು. ಆದ್ರೆ ಆ ಬೀಡಲನ್ನ ಸದೆಬಡಿದ್ದೇನೆ, ಆ ಮುನಿಯನ್ನ ಎಲ್ಲಿದ್ರು ಬಿಡುವುದಿಲ್ಲ ಎನ್ನುವಂತ ಮಾತನ್ನು ಹೇಳ್ತಾ ಇದೆಯಾ? ಹೌದು. ನಿನ್ನ ತಾಯಿಯ ಆಸೆ ಅಷ್ಟು ಮಾತ್ರ ಅಲ್ಲ ಮಗನೇ, ಮತ್ತೇನಮ್ಮ? ಸ್ವರ್ಗ ಮಧ್ಯ ಪಾತಾಳ ಈ ಮೂರು ಲೋಕವನ್ನ ನೀನು ಜಯಿಸಬೇಕು ಎನ್ನುವಂತ ವೀರನಾಗಬೇಕು ಎನ್ನುವಂತ ಆಸೆ ನಿನ್ನ ತಾಯಿಗೆ ಮಗನೇ. ಅಮ್ಮ, ಸ್ವರ್ಗ ಮರ್ತ್ಯ ಪಾತಾಳ ನನ್ನ ಅಧೀನದಲ್ಲಿರ್ಬೇಕು ಅಂತಾದ್ರೆ ನನ್ನ ತೋಳ ಸಾಮರ್ಥ್ಯ ಸಾಕಾದೀತೆ. ಕೇವಲ ನಿನ್ನ ದೇಹ ಬಲದಿಂದ ಈ ಕಾರ್ಯ ಸಾಧನೆ ಮಾಡೋದಕ್ಕಾಗುದಿಲ್ಲ ಮಗನೇ, ಜೊತೆಯಲ್ಲಿ ದೈವಿ ಬಲ ಎನ್ನುವುದು ಬೇಕಾಗ್ತದೆ ಕಂದ. ದೈವಿ ಬಲ ಸಂಪಾದಿಸುವಂತ ಕ್ರಮ ಹೇಗೆ? ನಾನು ಹೇಳ್ತೇನೆ ಮಗನೇ, ಹೇಳಮ್ಮ. ನೇರವಾಗಿ ನೀನು ಕಾಡನ್ನ ಸೇರಬೇಕು, ಆ ವಿಧಿಯನ್ನ ಕುರಿತು ತಪಸ್ಸನ್ನ ಆಚರಿಸಬೇಕು, ಆತನಿಂದ ಘನ ವರವನ್ನ ಪಡೆದು ಬಂದಿ ಅಂತಾದ್ರೆ ನಮ್ಮ ಆಸೆ ಈಡೇರುವುದಕ್ಕೆ ಸಾಧ್ಯ ಉಂಟು ಕಂದ. ಅಮ್ಮ, ಕಾನನವನ್ನು ಸೇರುವುದು, ವಿಧಿಯನ್ನ ಕುರಿತು ತಪಸ್ಸನ್ನು ಆಚರಿಸುವುದು, ಇಲ್ಲಿಯವರೆಗೆ ಮಹಿಷಾಕ್ಯನ ಪಾಲಿಗೆ ಅಮ್ಮ ಎನ್ನುವ 2 ಅಕ್ಷರದ ಬಿಟ್ಟು ಹೊರತು ಅನ್ಯಥಾ ನನಗೆ ಏನು ಅನುಭವ ಇಲ್ಲ. ಕಾಡನ್ನ ಸೇರಿ ವಿಧಿಯನ್ನ ಕುರಿತು ತಪಸ್ಸನ್ನ ಆಚರಿಸುವ ಕ್ರಮ ಹೇಗೆ? ಆ ವಿಧಾನವನ್ನು ನಾನು ಹೇಳ್ತೀನಿ ಮಗನೇ. ಓಂ ನಮೋ ಬ್ರಹ್ಮದೇವಾಯ ನಮಃ ಎನ್ನುವಂತ ಮಾತನ್ನು ಹೇಳ ಮಗನೇ. ಓಂ ನಮೋ ಬ್ರಹ್ಮದೇವಾಯ ನಮಃ. ನಮೋ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.